ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕೆಲಸ ಇಜ್ಜಂದೆ ಕಾರ್ಮಿಕರು ಧರಣಿ ನಡಪೊಂದಿತ್ತಂಡಲ ಜಿಲ್ಲಾಡಳಿತ ಗುಮನ ಕೋರೊಂದಿಜ್ಜಿಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯಂತಿರು ಸುರೇಶ್ ಕಲ್ಲಾಗರ ದೂರ್ದೇರು ಕಟ್ಟುಣ ಕಾರ್ಮಿಕರು ಒಡಿಪು ಜಿಲ್ಲಾಧಿಕಾರಿ ಆಫೀಸ್ದ ಎದುರು ಮುಡಂದೆ ಧರಣಿ ಸತ್ಯಾಗ್ರಹ ನಡಪೊಂದಿತ್ತದ ಮೂಜನೇ ದಿನದ ಧರಣಿಡು ಆರ್ಪ ತಿರಿಯರು ಮುರಕಲ್ಲು ಪೊಯ್ಯೆ ಸಮಸ್ಯೆ ಪರಿಹಾರ ಮಲ್ಪೆರೆ ಒತ್ತಾಯ ಮಲ್ತದ್ದು ಕಟ್ಟುಣ ಕಾರ್ಮಿಕರು ಮಣಿಪಾಲದ ಒಡಿಪು ಜಿಲ್ಲಾಧಿಕಾರಿ ಆಫೀಸ್ದ ಎದುರು ಧರಣಿ ಸತ್ಯಾಗ್ರಹ ಬುಡಂದೆ ನಡಪೊಂದಿತ್ತದು ಅವು ಮೂಜನೇ ದಿನಕ್ಕೂ ಕಾರ್ದಿತ್ತಂಡು ಕೆಲಸ ಇಜ್ಜಂದೆ ಕಾರ್ಮಿಕರು ಧರಣಿ ನಡಪೊಂದಿತ್ತಂಡಲ ಜಿಲ್ಲಾಡಳಿತ ಮಾತ್ರ ಗುಮನ ಕೊರೊಂದಿಜ್ಜಿ ಕೆಂಪು ಕಲ್ಲು ಕೊರತೆ ಇಜ್ಜಿಂದು ಜಿಲ್ಲಾಡಳಿತ ಪನಂದುಂಡು ಅಂಚಾಂಡ ಮುರಕಲ್ಲು ಬಿಲೆ ಪಿರಿಯ ಆಯ್ನ ಉದಾಯಿಂದ ಉತ್ತರ ಕೊರಡುಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯಂತಿರು ಸುರೇಶ್ ಕಲ್ಲಾಗರ ಪಂತಿರು ಕಾರ್ಮಿಕರಿನ ಸಮಸ್ಯೆಲಿನ ಪರಿಹಾರ ಮಲ್ಪೆರೆ ಅಧಿಕಾರಿಲಿನ ಗುರ್ಕಾರ್ಮಿಡು ಗಣಿ ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಸಂಘಟನೆಲಿನ ಒಟ್ಟುಗು ಜಂಟಿ ಸಭೆ ನಡಪಾವಡು ಇಜ್ಜಿಂಡ ಧರಣಿ ದುಂಬುಕೊನಪ್ಪ ಅಂದು ಸುರೇಶ್ ಜಾಗೃತಿ ಪಂಡಿರು ಸಿಐಟಿಯು ರಾಜ್ಯ ಗುರ್ಕಾರ್ಯರು ಬಾಲಕೃಷ್ಣ ಶೆಟ್ಟಿ ಪಾತಿರ್ದು ಪೊಯ್ಯೆ ಸಮಸ್ಯೆ ಪರಿಹಾರಗೂ ವರ್ಷಲ ಮೇ ತಿಂಗಳು ಬೊಕ್ಕ ಆಗಸ್ಟ್ ತಿಂಗಳು ಕೊರತೆ ಆಪನ ಪೊಯ್ಯನು ಕಾರ್ಮಿಕರಿಗೂ ಕೋರುಡುಂದು ಭಿನ್ನಾಯ್ತುಂಡಲ ಗಣ್ಣಿಯೇ ಮಲ್ಪುಜಿರೆಂದು ಪಂಡಿರು ಸಿಐಟಿಯು ಜಿಲ್ಲಾ ಗುರ್ಕಾರ್ಯರು ಕೆ ಶಂಕರ್ ಕಟ್ಟುಣ ಕಾರ್ಮಿಕರಿನ ಸಂಘದ ಚಂದ್ರಶೇಖರ್ ಒಡಿಪು ಜಿಲ್ಲಾ ಕಟ್ಟುಣ ಕಾರ್ಮಿಕರಿನ ಸಂಘದ ಸುಭಾಷ್ ಚಂದ್ರ ನಾಯಕ್ ರಾಜೀವ್ ಪಡ್ಕೋನೆ ಕಟ್ಟುಣ ಕಾರ್ಮಿಕರಾಯನ ರಾಮ ಕಾರ್ಕಡ ಸೈಯದ್ ಅಲಿ ನಾಗೇಶ್ ಆಚಾರ್ಯ ಕಾರ್ಲಾ ಸರೋಜಾ ಧರಣಿ ಸತ್ಯಾಗ್ರಹ ಪಾರ್ತಿರಿಯರು ಸಿಐಟಿಯು ನಾಯಕರು ಉಮೇಶ್ ಕುಂದರ್ ನಳಿನಿ ಶಶಿಧರ ಗೊಲ್ಲ ವಾಮನ ಪೂಜಾರಿ ಕವಿರಾಜ್ ಎಸ್ ಕಾಂಚನ್ ಮೋಹನ್ ದಯಾನಂದ ಕೋಟ್ಯಾನ್ ಧರಣಿ ಸತ್ಯಾಗ್ರಹ ಇತ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಕುಟುಂಬಕ್ಕೆ ಎದುರಾದ ಸುಳ್ಳು ಆರೋಪ ಅಪಪ್ರಚಾರಲಿದ್ದು ಮನಸ್ಸಿಗೆ ಭಾರಿ ಬೇಜಾರಾತನೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರು ಪಿಟಿಐ ಮಾಧ್ಯಮಗೂ ಕುರಿನ ಸಂದರ್ಶನಡು ಪಂತೆರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರ್ನ ಮಿತ್ ಆರೋಪ ಅಪಪ್ರಚಾರ ಕರಿನಾ ಪಾಕ ವರ್ಷಲೆಡ್ದು ನಡತೊಂದಿತ್ತದು ಗುರ್ತಾರ್ಥ ದಾಂತಿನ ಎವ್ವರಿ ಧರ್ಮಸ್ಥಳ ಗ್ರಾಮಡು ನೂದೆಡ್ದು ಮಿಕ್ಕದ ಪುಣಕ್ಲೆನು ಕೌಂತದೆ ಅಂದು ಪಂಡಿನೆಡ್ದಾವ್ರ ಎಸ್ಐಟಿದ ನಿಲಿಟ್ಟು ಆಯ ಪಂಡಿನ ಜಾಗಿಲಿನ ಒಕ್ಕುನ ಕಾರ್ಯಲ ನಡತದಂಡು ಈ ಮಾತಾ ಬಗೆಟ್ ಇಡಮುಟ್ಟ ಪಾತರಂದೆ ಮೌನವಾದಿತ್ತಿನ ವೀರೇಂದ್ರ ಹೆಗಡೆರು ಅಂಗಾರೆ ಈ ಬಗೆಟ್ ಪಿಟಿಐ ಮಾಧ್ಯಮಗೂ ಸಂದರ್ಶನ ಕೊರ್ದು ಅರಿನ ಬೇಜಾರನ್ನು ತೆರಿಪಾದರು ಕ್ಷೇತ್ರಗೂ ಬೊಕ್ಕ ಕುಟುಂಬಗೂ ಎದುರಾದ ಸುಳ್ಳು ಆರೋಪ ಬೊಕ್ಕ ಅಪಪ್ರಚಾರಲಿಡ್ದು ಮನಸ್ಸಿಗೆ ಬಾರಿ ಬೇಜಾರಾತಂಡು ಸತ್ಯ ಪಿದೈ ಬರೋಡು ಧರ್ಮಸ್ಥಳದ ಮಿತ್ತದ ಕರಿಮುಗಲು ಮಾಜೋಡು ಮುಸುಕು ಪಾಡ್ದಿನ ದೂರುದಾರೆ ಮಲ್ತಿನ ಆರೋಪ ಸತ್ಯಗೂ ದೂರ ಆದುಂಡು ಪೊಕ್ಕಡೆ ಅಪಪ್ರಚಾರ ಮಲ್ತೊಂದುಲ್ಲೆರು ಈ ರೀತಿದ ಆರೋಪ ದೂರುಲೆಡ್ದು ಬೇನೆ ಆತನಂದು ಹೆಗ್ಗಡೆರು ಪಂತೆರು ಧರ್ಮಸ್ಥಳ ಕ್ಷೇತ್ರದ ಬಗೆಟ್ ಎನ್ನ ಬಗೆಟ್ ಭಕ್ತರಿಗೂ ನಂಬಿಕೆ ಉಂಡು ಈ ಆರೋಪಲಿಡ್ದು ಅಕ್ಲಿಗ್ಲ ಬೇನೆ ಅತ್ತಂಡು ಭಕ್ತರಿಗೂ ಕ್ಷೇತ್ರದ ಬಗೆಟ್ ಅಪನಂಬಿಕೆ ಇಜ್ಜಿ ಇಡೀ ವಿಶ್ವಾಸ ದೀತೆರು ಭಕ್ತರು ದೇವಸ್ಥಾನಗೂ ಬರೊಂದುಲ್ಲೆರು ಅಂಡ ಸತ್ಯಗೂ ದೂರ ಆದ ಪುನಃ ಪಾಕ ಆರೋಪಲೇನು ಒಂಜೆ ತಪ್ಪಿರ ಒಂಜೆ ತಂಚ ಮಲ್ತದೇರು ಒಂದು ಇಡೀ ಆಧಾರ ಇಜ್ಜಂದಿನ ಒಂದು ಆರ್ಪಂಡೆರು ಎಸ್ಐಟಿ ಹಿಡ್ದು ಸತ್ಯ ಪಿದೈ ಬರಿಯರೆ ಉಂಡು ಕ್ಷೇತ್ರದ ಮಿತ್ತು ಕೇಂದ್ರ ಬತ್ತಿನ ಆರೋಪ ಆಧಾರ ಇಜ್ಜಂದಿನ ಆರೋಪಲಿನ ಸತ್ಯಾಸತ್ಯತೆ ತನಿಖೆ ಹಿಡ್ದು ಗೊತ್ತಾಯರೆ ಉಂಡು ಬೇಗ ತನಿಖೆದ ವರದಿ ಬರಿಯರೆ ಉಂಡು ಎಂಕುಲು ತನಿಖೆಗೆ ಇಡೀ ಸಾಕಾರ ಕೊರ್ಪ ಓವೆಲ್ನ ಮುಚ್ಚಿದ ದೀಪನ ಪ್ರಶ್ನೆನೇ ಇಜ್ಜಿಂದ ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಪಂತೆರು These issues were baseless and created and I was really hurt by this type of allegations on me because my devotees have immense faith in me and they have no doubt about the kshetra or me and they were always agitated by such allegations thrown on me and they were really hurt by the way it was presented. So it was totally baseless and totally I think it was not a moral way to fight with us. I have 3 brothers and 1 sister and my second brother is in Bangalore. He is taking care of educational institutions and third brother is here taking care of all the administrative aspects of Dharmasala. I mean in my absence he takes over as the head of the institution and it makes all the arrangements.
and especially feeding, the feeding the place, then the rooms, cleanliness maintained in the institution, and also he takes care of Yakshagana. So many responsibilities are thrown on him. He bears it somehow and manages it somehow. And the other two brothers are independent. My sister is married to my brother-in-law in Dharwad Medical College, where it's a university now. He is a vice chancellor. My brother-in-law is the vice chancellor of the university. SIT was welcomed by us in the very initial terms. On the same day, we welcomed the secession of the government, because there are so many doubts created by these people, and they created doubts, confusion and disturbances in the minds of our devotees. So I was thinking that if that is cleared by proper investigation, it's a good decision of the government to form a committee, form an investigation team and find the solution for that. ಸುರತ ಸರ್ತಿ ನಡತಿನ ಕಡಬ ಪಟ್ಟಣ ಪಂಚಾಯತ್ ಓಟುಡು ಸೋಲು ಗೇಲು ಗೊತ್ತಾದಿದ್ದು ಕಾಂಗ್ರೆಸ್ 8 ಸ್ಥಾನಡು ಬಿಜೆಪಿ 5 ಸ್ಥಾನಡು ಗೆದ್ದಿದ್ದು ಒಟ್ಟು 13 ಸ್ಥಾನಗಳಿಗೆ ಓಟು ನಡೆದಿತ್ತು. ಕಡಬ ಪಟ್ಟಣ ಪಂಚಾಯತ್ ಸ್ಥಾಪನೆ ಆಯ್ಬಕ್ಕ ಸುರತ ಸರ್ತಿ ಪಟ್ಟಣ ಪಂಚಾಯತ್ಗೂ ಓಟು ನಡಪಾದಿರು. ಓಟುದ ಸೋಲು ಗೇಲು ಗೊತ್ತಾದಿದ್ದು ಕಾಂಗ್ರೆಸ್ ಪಕ್ಷ 8 ಸ್ಥಾನಗಳು ಗೆಲ್ಮೆ ಸಾಧಿಸಾದನು. ಬಿಜೆಪಿ 5 ಸ್ಥಾನಗಳು ಗೆದ್ದಿದ್ದು. ಕಾಡೆ 8 ಗಂಟೆಗೂ ಓಟು ಗೆನ್ಪೆರೆ ಶುರುವಾದ 45 ಮುಗಿದಂಡು. ಕಡಬ ಪೊಲೀಸರು ಬೀಗುತ್ತ ಬಂದೋಬಸ್ತ್ ಮಲ್ತದಿತ್ತರು. ಏರ್ ಗೆಂದುವೆರೆಂದು ಜನ ಉಮೇದಿಡಿತ್ತಿನ ಕಳಾರ ವಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿ ತಮನ್ನಾ ಜಬೀನ್ ಗೆದ್ದಿದ್ದರು. ಅಂಚನೆ ಎನ್ಮನೆ ಪಿಜಕ್ಕಳ ವಾರ್ಡ್ ಬಿಜೆಪಿದ ದಯಾನಂದ ಗೌಡ ಗೆದ್ದಿದ್ದರು. 6 ಕಾಂಗ್ರೆಸ್ ಅಭ್ಯರ್ಥಿ ಅಶ್ರಫ್ ಶೇಡಿಗುಂಡಿ ಎದುರಾದ ಗೆಲ್ಮೆ ಪಡೆದರು. कुमार के रामैया के बार बजे पंडे ಶಾಲೆಡು ಟೀಚರ್ಲು ಕಮ್ಮಿತ್ತದು ಐಟ್ಲ ಒರ್ತಿನ ವರ್ಗ ಮಲ್ತದು ಬೊಕ್ಕೊರ್ತಿನ ಬೇತೆ ಕಡೆಕ ಕಡಪುಡ್ನ ಶಾಲೆದ ಕ್ರಮಕ್ಕೂ ವಿರೋಧ ತೋಜಾದು. ಶಾಲೆ ಜೋಕ್ಲಿನ ಇಲ್ಲದಕ್ಕಲು ಶಾಲೆಗೆ ಪೋದು ಪ್ರತಿಭಟನೆ ನಡಪಾಯಿನ ಸಂಗತಿ ಮಣಿನಾಲ್ಕೂರು ಗ್ರಾಮದ ದೇವಸ್ಯ ಮೂಡೂರು ಸರ್ಕಾರಿ ಶಾಲೆಡು ನಡೆತಿದ್ದನು. ಬಂಟ್ವಾಳ ತಾಲೂಕುದ ಮಣಿನಾಲ್ಕೂರು ಗ್ರಾಮದ ದೇವಸ್ಯ ಮೂಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯ ಟೀಚರ್ ಒರ್ತಿನ ಹೆಚ್ಚಿಗೆ ಟೀಚರ್ ಪಂಪನ ನೀಟ್ ವರ್ಗ ಮಲ್ತದಿನ ಬೊಕ್ಕ ಉಪ್ಪುನ 4 ಟೀಚರ್ ಲೇಡು ಒರ್ತಿನ ಬೇತೆ ಕಡೆಕ ಕಡಪುಡ್ನ ಕ್ರಮಕ್ಕೂ ವಿರೋಧ ತೋಜಾದು. ಶಾಲೆ ಜೋಕ್ಲಿನ ಇಲ್ಲದಕ್ಕಲು ಜೋಕ್ಲಿನ ಶಾಲೆಗೆ ಕಡಪುಡಂದೆ ಅಕುಲೆ ಶಾಲೆಗೆ ಪೋದು ಪ್ರತಿಭಟನೆ ನಡಪಾಯರು. ಶಾಲೆಡು ಒಟ್ಟು 95 ಜೋಕುಲೆ ಇತ್ತದು ಬರವು ಕಲ್ಪಾಯರೆ 4 ಟೀಚರ್ಲು ಉಳ್ಳೇರು. ಜೆಟ್ ಒರ್ತಿನ ನಿಯೋಜನದ ಮಿತ್ತು ಬೇತೆ ಕಡೆಕ ಕಡಪೂರ್ದೇರು. ಮುಖ್ಯ ಟೀಚರ್ನು ಹೊರಡ್ದೋರನೆ ವರ್ಗ ಮಲ್ತಿ ನೀಡಿದಾವ್ರ ಶಾಲೆದ ಬಿಳುಚಿಲಗು ಬೊಕ್ಕ ಬರವು ಕಲ್ಪನಾಕ್ಲಿನ ಬರವುಗೂ ಸಮಸ್ಯೆ ಆಪುಂಡು ಸರ್ಕಾರದ ಈ ನಡೆ ಸರಿಯತ್ತಂದು ಜೋಕ್ಲಿನ ಇಲ್ಲದಕ್ಕಲು ದೂರ್ದೇರು. ಕರಿನ ವರ್ಷ ಶಾಲೆ ಅಭಿವೃದ್ಧಿ ಸಮಿತಿಗೂ ಕರೆರು ವಸಂತ ಮುದಿಮಾರ ಬೊಕ್ಕ ಕೆಲವರು ಶಾಲೆದ ಬುಳಿಚಿಲಗು ಶಾರ್ದೂಲ ವೇಷ ಪಾಡ್ದ ನಿಧಿ ಒಟ್ಟು ಮಲ್ತದ ಗುಮನ ಒಯ್ತದಿತ್ತೇರು. ಪ್ರತಿಭಟನೆ ದಡೆ ಬತ್ತಿನ ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ಎಂ ತುಂಗಪ್ಪ ಬಂಗೇರ ಶಾಲಾ ಜೋಕ್ಲಿನ ಇಲ್ಲದಕ್ಲಿಡ ಅಕ್ಲಿನ ಅಭಿಪ್ರಾಯಲಿನ ಕೇಂದ್ರ ಅಪಗ ಜಾಗೆಡಿತ್ತಿನ ಬಂಟ್ವಾಳ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ನೋಣಯ್ಯರ್ನ ಒಟ್ಟುಗು ಪಾತ್ರಕತೆ ನಡಪಾಯರು. ಸರ್ಕಾರದ ಆದೇಶದ ಮಿತ್ತ ಇಲಾಖೆದ ಮಿತ್ತ ಅಧಿಕಾರಿನ ಸೂಚನೆ ಪ್ರಕಾರ ಕನ್ನಡ ಭಾಷೆದ ಟೀಚರನ್ನು ಹೆಚ್ಚಿಗೆಂದು ಲೆಕ್ಕಗುದೆ ತಂದು ವರ್ಗ ಮಲ್ತೊಂದುಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಲು ತೆರಿಪಾಯರು.
ಅವಿಡದ ಬೊಕ್ಕ ಇಲಾಖೆದ ಜಿಲ್ಲಾ ಒತ್ತು ನಿರ್ದೇಶಕರಿನ ಜತೆಟ್ಟು ಫೋನ್ ಉಡುಪಾತಿರ್ನ ತುಂಗಪ್ಪ ಬಂಗೇರ ಸಮಸ್ಯೆ ಬಗೆಟ್ಟು ತೆರಿಪಾಯರು. ಈ ಬಗೆಟ್ಟು ಪಿಂದೊನ್ವೆ ಪ್ರತಿಭಟನೆ ಪಿರದೆಪ್ಪೊಡೊಂದು ಭಿನ್ನಾಯ್ತೊನ್ನ ಮಿತ್ತು ಶಾಲೆದ ಪೋಷಕರು ಪ್ರತಿಭಟನೆ ಮುಂತಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಭಿನ್ನಾಯ್ತೊನ್ನ ಓಲೆ ಕೊರಿಯರು. ಶಾಲೆ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ವಸಂತ ಮುದಿಮಾರ ಬೊಕ್ಕ ಸದಸ್ಯರು ಊರದ ನಾಯಕಿರಾಯನ ರಾಮಕೃಷ್ಣಮಯ್ಯ, ಸುದರ್ಶನ ಬಜ, ಮೋನಪ್ಪ ಪೂಜಾರಿ, ಸಿಆರ್ಪಿ ರವಿ ಬೊಕ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಫೀಸ್ದ ಪುಷ್ಪರಾಜ್ ಈ ಪೊರ್ತೊಡಿತ್ತರು. ಪರಿಹಾರ ಮಾಡೋದಾದ್ರೆ ಮಾಡಬೇಕು. ಯಾಕೆಂದ್ರೆ ಸರ್ಕಾರಿ ಶಾಲೆಯನ್ನ ಮೂಲಗಂಪು ಮಾಡ್ತಾ ಇದ್ದಾರೆ. 20-25 ಶಾಲೆಗಳಿಗೆ ಮಾಸ್ಟರೇ ಇಲ್ಲ. ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ, 25 ಶಾಲೆಗೆ ನಮ್ಮ ತಾಲೂಕಿನ ಇಲ್ಲ, ಇಡೀ ಜಿಲ್ಲೆಯಲ್ಲಿ 150 ಶಾಲೆಗಳಿಗೆ ಮಾಸ್ಟರೇ ಇಲ್ಲ. ಹಾಗಾಗಿ ಇಂಥ ಒಂದು ಹಳ್ಳಿಯಲ್ಲಿರುವಂಥ ಒಂದು 95 ವಿದ್ಯಾರ್ಥಿಗಳಿರುವಂಥ ಸ್ಕೂಲು ದಯಮಾಡಿ ಅದ DDP ಹತ್ರ ಹೇಳಿದ್ದೇನೆ. ನಾವಂಥ ಜನರು ಇಲ್ಲಿಯವರು ಅಷ್ಟೇ ಇಲ್ಲದ್ರೆ ಸರ್ಕಾರಿ ಶಾಲೆ ಉಳಿಸ್ಬೇಕಂತ ಅವ್ರಿಗೆ ಯಾರಿಗೆ ಮನಸ್ಸುಂಟೆ? ಗೊಬ್ಬುಲಿನ ನಕಲು ಸಾಧನಲ್ಲಿನ ಮಾರುದಿತ್ತಿನ ದೂರದ ಮಿತ್ತು ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ಬೊಕ್ಕ ಕುಡ್ಲನಗರ ಬಂದರ್ ಪೊಲೀಸ್ ಸ್ಟೇಷನ್ ಸುತ್ತದ ಅಂಗಡಿಲಿಗ ಕುಡ್ಲದ ಪೊಲೀಸರು ಕಾರ್ಯಾಚರಣೆ ನಡಪಾದು ನಕಲು ಗೊಬ್ಬದ ಸಾಧನಲ್ಲಿನ ಸ್ವಾಧೀನಗುದಿತ್ತೊಂದಿರು. ಕುಡ್ಲದ DCP ಮಿಥುನ್ ಸುದ್ದಿ ಕೊಟ್ಟೋಡು ಪಾತಿರ್ದು ಗೊಬ್ಬುಲಿನ ನಕಲ್ ಸಾಧನಲಿನ ಮಾರುದಿತ್ತಿನ ದೂರದ ಮಿತ್ತು ಉಳ್ಳಾಲ ಪೊಲೀಸ್ ಸ್ಟೇಷನ್ ಸುತ್ತದ ಬೊಕ್ಕ ಕುಡ್ಲ ನಗರ ಬಂದರ್ ಪೊಲೀಸ್ ಸ್ಟೇಷನ್ದ ಸುತ್ತದ ಕೆಲವು ಗೊಬ್ಬುಲಿನ ಸಾಧನಲಿನ ಮಾರುಣ ಅಂಗಡಿಲೆಗ್ ಕುಡ್ಲದ ಪೊಲೀಸರು ಪೊಗ್ಗುದು ಕೆಲವು ನಕಲು ಗೊಬ್ಬುದ ಸಾಧನಲಿನ ಸ್ವಾಧೀನಗುದೆತ್ತೊಂದು ಕಾಪಿರೈಟ್ ಕಾಯ್ದೆದಂಚ ಕೇಸ್ ಪಾಡ್ದಿನಂದು ಪಂಡೇರು. ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ದ ದಕ್ಷಿಣ ಭಾರತದ ಪ್ರಾದೇಶಿಕ ಮುಖ್ಯಸ್ಥರು ಸ್ಟಿಫನ್ ರಾಜ್ ಪನ್ಪುನಾರ್ ಕುರ್ನ ದೂರದ ಮಿತ್ತು ಪೊಲೀಸರು ಕಾರ್ಯಾಚರಣೆ ನಡಪಾದಿತ್ತರು. ಉಳ್ಳಾಲ ಸ್ಟೇಷನ್ ಸುತ್ತದ ಸ್ಪೋರ್ಟ್ಸ್ ವಿನ್ನರ್ ಅಂಗಡಿ ಬೊಕ್ಕ ಬಂದರ್ ಪೊಲೀಸ್ ಸ್ಟೇಷನ್ ಸುತ್ತದ ಮಹದೇವ ಸ್ಪೋರ್ಟ್ಸ್ ಸೆಂಟರ್ಡ್ ಕೋಸ್ಕೋ ನಿವಿಯಾ ಬೊಕ್ಕ ಯೋನೆಕ್ಸ್ ಬ್ರ್ಯಾಂಡ್ ಪಾಡ್ದಿನ ನಕಲ್ ಫುಟ್ಬಾಲು, ವಾಲಿಬಾಲು ಬೊಕ್ಕ ಬ್ಯಾಡ್ಮಿಂಟನ್ ರಾಕೆಟ್ಲು ಮಾರ್ದು ಪೋಪುನ ಬಗೆಟ್ಟು ದೂರು ಬತ್ತಿನ ಮಿತ್ತ ಕೇಸ್ ಪಾಡ್ದು ಸೋಮವಾರ ಬೊಕ್ಕ ಅಂಗಾರೆ ಕಾರ್ಯಾಚರಣೆ ನಡಪಾದಂಡು. ಈ ಪೊರ್ತುಡು ಲಕ್ಷಗಟ್ಟಲೆ ರೂಪಾಯಿ ಬೆಲೆತ 300 ನಕಲಿ ವಾಲಿಬಾಲು, ಫುಟ್ಬಾಲು ಬೊಕ್ಕ ಬ್ಯಾಡ್ಮಿಂಟನ್ ರಾಕೆಟ್ಲಿನ ಸ್ವಾಧೀನಗುದೆತ್ತೊಂದುಂಡು. ಈ ನಕಲು ಗೊಬ್ಬದ ಸಾಧನಲು ಪಂಜಾಬದ ಜಲಂಧರಡ್ದು ಬರ್ಪುನಂದು ಮಾಹಿತಿ ಉಂಡು. ತನಿಖೆ ದುಂಬರಿದನಂದು DCP ಮಿಥುನ್ ಪಂಡೇರು. DCP ರವಿಶಂಕರ್, ACP ಲೈನ ಪ್ರಕಾಶ್ ಸಿಂಗ್ ಥೋರಟ್, ವಿಜಯ ಕ್ರಾಂತಿ ಸುದ್ದಿ ಕೊಟ್ಟೊಡಿತ್ತರು. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ, ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು, ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಎನ್ನುವಂತಹ ಮಾಹಿತಿ ಬರುತ್ತೆ. ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಸಂಸ್ಥೆ ಏನಪ್ಪ ಅಂದರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂತಹ ಸಂಸ್ಥೆ. ಸೊ ಅಲ್ಲಿನ ಒಬ್ಬ ಪ್ರತಿನಿಧಿ ಸ್ಟೀಫನ್ ರಾಜ್ ಅನ್ನೋರು ಬಂದು ನಮಗೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ನಕಲಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಂತ ಹೇಳಿದಾಗ ನಾವು ನಿನ್ನೆ ದಿನ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 140/2025 ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ 51-63ನೇ ಸೆಕ್ಷನ್ ಕಾಪಿರೈಟ್ ಆ್ಯಕ್ಟ್ 1957 ಸೆಕ್ಷನ್ 51 ಮತ್ತು 63 ಅಂಡರ್ FIR ದಾಖಲೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ. ಆ ಉಳ್ಳಾಲ ಪೊಲೀಸ್ ಟೀಮ್ ಏನು ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ. ಮುಖ್ಯವಾಗಿ ನೀವು ಗಮನಿಸಿದ್ರೆ ನಿವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಬ್ರ್ಯಾಂಡ್, ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ನಲ್ಲಿ ಪ್ರಸಿದ್ಧವಾಗಿರುವಂಥ ಬ್ರ್ಯಾಂಡ್, ಮತ್ತು ಈ ಯೋನೆಕ್ಸ್ ಅನ್ನೋದು ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ಸ್ನಲ್ಲಿ ಫೇಮಸ್ ಆಗಿರುವಂಥ ಬ್ರ್ಯಾಂಡ್. ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ಗಳನ್ನು ಅವರು ನಕಲಿಯಾಗಿ ಬಳಸ್ಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನು ಮಾರಾಟ ಮಾಡ್ತಾರೆ. ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ನಲ್ಲೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಏನಾಗುತ್ತಾರೆ, ಗ್ರಾಹಕರು ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡೇ ತಗೊಂತಾರೆ. ಕೇರಳದ ಪುದರ್ಪೊಯ್ ಆನೆ ಎರಟ್ಟು ಪೆಟ್ಟ ಅಯ್ಯಪ್ಪನ್ ತೀರ್ದಡು ಐಕ 55 ವರ್ಷ ಪ್ರಾಯ ಆದಿತ್ತಂಡು. ಈ ಸುದ್ದಿ ಕೇಂದು ಆನೆದ ಬಾರಿ ಅಭಿಮಾನಿಲಿಗೆ ಬೇಜಾರಾತಂಡು.
ಕೇರಳದ ಜನಮೆಚ್ಚುಗೆ ಪಡೆದು ಪುದರ್ ಪೋಯಿನ ಎರಟ್ಟುಪೆಟ್ಟ ಅಯ್ಯಪ್ಪನ್ ಪನ್ಪುನ 55 ವರ್ಷದ ಆನೆ ತೀರ್ನ ಸುದ್ದಿ ಕೇಂದು ಅಭಿಮಾನಿಲಿಗೂ ಬಾರಿ ಬೇಜಾರಾತಂಡು. ಕರಿನ 4 ತಿಂಗೋಲುಡ್ದು ಹುಷಾರಿಜಾಂದೆ ಇತ್ತಿನ ಆನೆಗ್ ಮರ್ದ್ ನಡತೊಂದಿತ್ತಂಡಲ ಮರ್ದ್ ಪಲಿತದಿಜಿ. ಕೆಲವು ದಿನ ದುಂಬು ಮೂಜಿ ಸರ್ತಿ ಉಂತು ನಲ್ತು ಬೂರ್ದುಂಡು. ಐದು ಬೊಕ್ಕ ಉಂತೆರೆ ಆವೊಂದಿಜ್ಜಾಂಡ್. ಅಯ್ಯಪ್ಪನ್ ಕೊಟ್ಟಾಯಂ ಜಿಲ್ಲೆದ ಎರಟ್ಟುಪೆಟ್ಟ ಕೈತಲ್ದ ಟಿಕೋಯಿ ಪ್ರದೇಶದ ಪರಂಪಿಲ್ ಮನೆತನದ ಯಜಮಾನಿಕೆದ ಆನೆ ಆದಿತ್ತಂಡು. ನೂದೆಡ್ಲ ಮಿಕ್ಕದ ದೇವಸ್ಥಾನ ಉಚ್ಚೇಲೆಡು ಪಾಲ್ದಿತ್ತುನ್ನ ದಿಂಜ ಇತಿಹಾಸ ಒಪ್ಪುನ ಪೊರ್ಲುದ ಮಲ್ಲ ಶರೀರದ ಶಿಸ್ತದ ವರ್ತನೆಲೆಡ್ದು ಬಾರಿ ಜನಕ್ಲಿನ ಮನಸ್ಸುಗಿಂದಿನ ಆನೆ ಆದಿತ್ತಂಡು. ಸಾರತ್ತ ವರ್ಮನುತ್ತ 77 ಡಿಸೆಂಬರ್ 14 ಕೊಡನಾಡಿಡು ಕಾಡಿಲಾಕೆದ ಕೇಂದ್ರೀಯ ಶಿಬಿರೊಡ್ದು ಏಲಮುಡು ಕಿನ್ಯಾನಿನು ದೆತೊಂದಿತ್ತೆರು. ಅಪಗಡ್ದ ಇತ್ತೆ ಮುಟ್ಟ ವೇಳುಕ್ಕುನಲ್ ಪರಂಪಿಲ್ ಮನೆತನಡು ತಾಂಕದಿನ ಎರಟ್ಟುಪೆಟ್ಟ ಅಯ್ಯಪ್ಪನ್ ಆನೆಗ್ ಅಯ್ಯಪ್ಪನ್ ಗಜರಾಜನ್ ಗಜೋತ್ತಮನ್ ಗಜರತ್ನಂ ಕಳಭಕೇಶರಿ ಟ್ರಾವಂಕೂರ್ ಗಜಶ್ರೇಷ್ಠನ್ ಐರಾವತ ಸಮನ್ ಪನ್ಪುನ ಬಿರುದುಲು ಸಂದದಿತ್ತಂಡು. ಅಯ್ಯಪ್ಪನ್ ಬಜಿ ಒಂಜಿ ಆನೆ ಆತೆತ್ತು ಅವು ಕೇರಳದ ಸಂಸ್ಕೃತಿ ಭಕ್ತಿ ಶ್ರದ್ಧೆ ಬೊಕ್ಕ ಉಚ್ಚೇಲೆನ ಬುಡಂದಿ ಭಾಗ ಆದಿತ್ತಂಡು. ಪಾಕ ಉಚ್ಚೇಲೆಡು ಮೆರವಣಿಗೆದ ಸಾರಥಿನಂಚ ದುಂಬಿತ್ತಿನ ಎರಟ್ಟುಪೆಟ್ಟ ಅಯ್ಯಪ್ಪನ್ ಆನೆ ಬೇತೆ ಬೇತೆ ದೇವಸ್ಥಾನಲೆಡು ಭಕ್ತಿರ್ನ ಪ್ರೀತಿಗ್ ಸಂದದಿತ್ತಂಡು. ಇಸ್ಕಾನ್ ಸಂಸ್ಥೆದ ಕುಡ್ಲ ಕಲಾ ಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ನಡಪಾಯಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಡು 20,000 ಭಕ್ತರು ಪಾಲ್ದಿತ್ತುಂದೆರೆಂದು ಇಸ್ಕಾನ್ ಕುಡ್ಲದ ಗುರುಕಾರ್ಯರು ಗುಣಕರ ರಾಮದಾಸ್ ಪಂತಿರು. ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ದ ಕುಡ್ಲಾ ವಿಭಾಗದ ಗುರುಕಾರ್ಯರು ಗುಣಕರ ರಾಮದಾಸ್ ಸುದ್ದಿ ಕುಟುಡು ಪಾತಿರ್ದು ಸಂಸ್ಥೆದ ಕುಡ್ಲಾ ಕಲಾಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ಆಗಸ್ಟ್ 15-14 ನಡತಿನ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ಗೆಲ್ಮೆ ಪಡೆದಿತ್ತು. 20,000 ಹೆಚ್ಚು ಜನ ಭಕ್ತರು ಪಾಲ್ದಿತ್ತೊಂದಿರು. ದಾನಿಲಿನ ಸ್ವಯಂ ಸೇವಕಿಯರ್ನ ಸಾಕಾರಡು ಕಾರ್ಯಕ್ರಮ ಗೆಲ್ಮೆ ಪಡೆತನೆಂದು ಪಂಡೆರು. ಮುಪ್ಪಾಡಿ ಎತ್ತರದ ಬಾಲಕೃಷ್ಣನ ಭವ್ಯ ಭಿತ್ತಿ ಚಿತ್ರ ಉಚ್ಚೇಡು ಮುಖ್ಯವಾದ ಗುಮನ ಒಯ್ತಿದ್ದಂಡು. ಬಿದ್ರದ ಆಳ್ವ ಸಂಸ್ಥೆದ ನಿಲೆಟ್ಟು ಶ್ರೀಕೃಷ್ಣ ವೈಭವಂ ಪನ್ಪುನ ನೃತ್ಯ ನಾಟಕ ಕಾರ್ಯಕ್ರಮ ನಡಪಾದಂಡು. ರಾತ್ರಿ 12 ಗಂಟೆಗೆ ನಡು ರಾತ್ರಿದ ಮಹಾ ಅಭಿಷೇಕ ಆರತಿ ನಡೆತದಂಡು. ಈ ಸರ್ತಿ ಉಚ್ಚೆಯನ್ನು ತೂನಗ ನನದ ವರ್ಷಲ ನನಲ ಹೆಚ್ಚ ಗಡ್ದಳದಿ ಒನೆರೆ ಎಂಕ್ಲೆಗ್ ಉತ್ಸಾಹ ಬೈದಂಡು. ಐಕ ಕಾರಣ ಐನಕ್ಲೆಗ್ ಮಾತ ಸೊಲ್ಮೆ ಸುಂದವಂದ್ ಗುಣಕರ ರಾಮದಾಸ್ ಪಂಡಿರು ಒತ್ತು ಗುರ್ಕರ್ಯರು ಸನಂದನಾ ದಾಸ್ ಜೊತೆ ಸಂಚಾಲಕಿಯರು ಸುಂದರ ಗೌರಾ ದಾಸ್ ಸುದ್ದಿ ಕೊಟ್ಟೊಡಿತ್ತೇರು. ಈ 2 ದಿವಸದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ 15-16 ಎಲ್ಲರ ದಾನಿಗಳ ಸ್ವಯಂ ಸೇವಕರ ಸಹಕಾರದೊಂದಿಗೆ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಹಾಗೂ ಸಾವಿರಾರು ಜನರಿಗೆ ಮಂಗಳೂರಿನ ನಗರಕ್ಕೆ ಮಂಗಳೂರಿನ ಜಿಲ್ಲೆಗೆ ಅತ್ಯಂತ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಈ ಒಂದು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ. 15-16 2 ದಿವಸ ಸುಮಾರು 20,000 ಜನ ಭಕ್ತರು ಬಂದು ದೇವರ ದರ್ಶನವನ್ನು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. 2 ದಿವಸ ಜೊತೆಯಲ್ಲಿ ಸೇರಿ 30 ಅಡಿ ಎತ್ತರದ ಶ್ರೀಕೃಷ್ಣನ ಬಾಲಕೃಷ್ಣನ ಆ ಒಂದು ಚಿತ್ರ, ಅದನ್ನು ಸುಂದರವಾಗಿ ಲೈಟ್ಗಳಿಂದ ಅಲಂಕರಿಸಿ ಅದು ಒಂದು ಆಕರ್ಷಣೆಯ ಕೇಂದ್ರವಾಗಿತ್ತು. ಬಹಳಷ್ಟು ಜನ ಅದನ್ನು ನೋಡಲಿಕ್ಕೆ ಬಂದಿದ್ದರು. ಹಾಗೂ ನಮ್ಮ ಜೊತೆ ಸೇರಿಕೊಂಡು ಆಳ್ವಾಸ್ ಫೌಂಡೇಶನ್ ನಡೆಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ಸುಮಾರು 3 ಗಂಟೆ ಸತತವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸುಮಾರು 2,000 ಜನ ಕೂತು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅತ್ಯಂತ ಸುಂದರವಾಗಿ ಅಮೋಘವಾಗಿ ಮೂಡಿ ಬಂದಿದೆ. ಆ 3 ಗಂಟೆಗಳು 3 ನಿಮಿಷದಂತೆ ಕಳೆಯಿತು ಅಂತ ಜನರು ಉದ್ಘಾರವನ್ನು ಮಾಡಿದ್ದಾರೆ.
ಸಂಘದ ಲಾಭಾಂಶಡು 180 ಡಿವಿಡೆಂಟ್ ಪಡೆದನೆಂದು ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ಗುರುಕಾರ್ಯರು ಎಚ್ ವಸಂತ್ ಬೇರ್ನಾಡ್ ಪಂತೆರು 2024-25 ಸಾಲದ ಮಾಸಬೆಟ್ 6 ಗುರುಕಾರ್ಮಿ ವಹಿಸುತ್ತಿದ್ದರು. ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 2024-25 ಸಾಲದ ಮಾಸಭೆ ಸೊಸೈಟಿ ಗುರುಕಾರ್ಯರು ಎಚ್ ವಸಂತ್ ಬೇರ್ನಾಡ್ ಗುರುಕಾರ್ಮಿಡ ನಡೆತಿಂಡು. ಸೊಸೈಟಿದ ಕಾರ್ಯತ್ವವನ್ನು ಅಧಿಕಾರಿ ಸುದರ್ಶನ್ ಮಾತ್ರೆಯನ್ನ ಇತ್ಕೊಂಡರು. ವಸಂತ್ ಬೇರ್ನಾಡ್ ಪಾತಿರ್ದ ಸಂಘದ ಬುಳಿಚಿಲಗ ಗಿರಾಕಿಲು ಸದಸ್ಯರು ಬೊಕ್ಕ ನಿರ್ದೇಶಕರಿನ ಸಾಕಾರ ಕಾರಣ ಆದಿತದ ಲಾಭಾಂಶಡು 180 ಡಿವಿಡೆಂಟ್ ಪಟ್ಟದಂಡು. ನನದ ದಿನೊಕ್ಲೆಡು ಶಾಖೆದ ಅಭಿವೃದ್ಧಿಗೆ ನನಲಾತ್ತು ಸಹಕಾರ ಅಗತ್ಯ ಅಂದ್ ಪಂಡೇರು. ಒತ್ತು ಗುರ್ಕಾರ್ದಿ ಪ್ರತಿಭಾ ಕುಳಾಯ್ ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿ ಸುದರ್ಶನ್ ಪಂಜಾ ನಿರ್ದೇಶಕರು ಡಾಕ್ಟರ್ ಗಣೇಶ್ ಅಮೀನ್ ಸಂಕುಮಾರ್ ಧನಂಜಯ ಮಟ್ಟು ಸಬಿತಾ ಚಾವಡಿಡಿದ್ದರು. 2024-25 ಸಾಲದ 10 ಬುಕ್ಕ 12ನೇ ಕ್ಲಾಸ್ ಪರೀಕ್ಷೆയുടെ ಹೆಚ್ಚ ಮಾರ್ಕ್ ದಿತ್ತಿನಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತಿರು. ರಾಜ್ಯ ಪಿರವರಿ ದಿನ ವರ್ಗೊಲಿನ ಆಯೋಗದ ಸದಸ್ಯರಾಯಿನ ಲೆಕ್ಕೊಡು ಪ್ರತಿಭಾ ಕುಲಾಯ್ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆಯಿನ ಸುಷ್ಮಾ ತಾರ್ನಾಥ್ ಬೊಕ್ಕ ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಶ್ರುತಿ ಇಂಚ 3 ಸಾಧಕರಿಗೆ ಮರ್ಯಾದೆ ಮಲ್ತೆರು. ಸೊಸೈಟಿದ ಸಾಧನೆಗೆ ಕಾರಣ ಆಯ್ನ ಪೊಂಜುಲಿನ ಸ್ವಸಹಾಯ ಕೂಟದಕ್ಲೆಗ್ ಮೆಚ್ಚುಗೆ ಸಂದಾಯಿತ ಮಲ್ತೆರು. ಸಂಘದ ಸದಸ್ಯರಿಗೆ 80% ಡಿವಿಡೆಂಟ್ ಪಟ್ಟಿಯರು. ಸಂಸ್ಥೆ ಉತ್ತಮವಾದ ಸಾಧನೆಗೈದು 98.5% ಸಾಲ ವಸೂಲಾತಿ ಮಾಡಿ ಎ ದರ್ಜೆಯ ಸೊಸೈಟಿಯಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಸದಸ್ಯರ ಸಹಕಾರ, ಸಿಬ್ಬಂದಿಗಳ ಶ್ರಮ ಎಂದು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಯಶಸ್ವಿನಿ ಯೋಜನೆಯನ್ನು ಸರ್ಕಾರದ ಯಶಸ್ವಿ ಯೋಜನೆಯನ್ನು ಕೂಡ ಪ್ರಾರಂಭಿಸಿದ್ದೇವೆ. ಕುಡ್ಲದ ಚೇತನಾಸ್ ಎಜುಕೇಷನ್ ಫೌಂಡೇಶನ್ ಬೊಕ್ಕ ಬ್ಯೂಟಿ ಪ್ಲಾನೆಟ್ ದ ನಿಲೆಟ್ ಕ್ರೈಲಾನ್ ಪ್ರೊಫೆಷನಲ್ಸ್ ಮೇಕ್ ಆಫ್ ಇಂಡಿಯಾ ಸಂಸ್ಥೆ ಕುಡ್ಲಡ ಅಂತಾರಾಷ್ಟ್ರೀಯ ಮಟ್ಟದ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮನು ಅಂಗರೆ ನಡಪಾಡು. ಕುಡ್ಲದ ಚೇತನಾಸ್ ಎಜುಕೇಷನ್ ಫೌಂಡೇಶನ್ ಬೊಕ್ಕ ಬ್ಯೂಟಿ ಪ್ಲಾನೆಟ್ ದ ನಿಲೆಟ್ ಕ್ರೈಲಾನ್ ಪ್ರೊಫೆಷನಲ್ಸ್ ಮೇಕ್ ಆಫ್ ಇಂಡಿಯಾ ಸಂಸ್ಥೆ ಕುಡ್ಲಡ್ ಅಂತಾರಾಷ್ಟ್ರೀಯ ಮಟ್ಟದ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮನು ಅಂಗಾರೆ ಅಟ್ಟಣೆ ಮಲ್ತದಿತ್ತನು. ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ಕೊರ್ಪುನಾರು ಸೌತ್ ಆಫ್ರಿಕಾದ ಪುದರ್ಪೊಯಿ ಸೌಂದರ್ಯ ಬಗಿಟ್ ಎಡೀನ ತೆರಿನಾರು ಲೂಯಿಸ್ ವಾಂಡೇರ್ ಮರ್ವೆ ತರಬೇತಿ ನಡಪಾದ್ ಕೊರಿಯರು. ಬೆಂಗಳೂರು, ಬಳ್ಳಾರಿ, ಕುಂದಾಪುರ, ಒಡಿಪು, ಕಾರ್ಲಾ ಇಂಚ ಪಾಕ ಕಡಿಟ್ ಬ್ಯೂಟಿಷಿಯನ್ ನಕಲು ಬತ್ತದ ಈ ತರಬೇತಿ ಶಿಬಿರಡು ಪಾಲ್ದಿತೊಂಡೆರು. ಡಿಜಿಟಲ್ ಮೇಕಪ್ ಎಕ್ಸ್ಪರ್ಟ್ ಆದುಪ್ಪನ ಲೂಯಿ ವಾಂಟಿಮೇರಿ ಚಾತುರ್ಪದಿಂಜಿದಿ ಕ್ರೈಲಾನ್ ಮೇಕಪ್ ವಿಚಾರವನ್ನು ಬಗಿಟ್ ವಿವರ ಕೊರಿಯರು. ವಿಶೇಷವಾದ ಫ್ಲೋಲೆಸ್ ಏರ್ ಬ್ರಷ್ ಮೇಕಪ್, HD4K ಬ್ರೈಡಲ್ ಮೇಕಪ್ ಬಗೆಟ್ 6 ತರಬೇತಿ ನಡಪಾದ್ ಕೊರಿಯರು. ಚೇತನಾಸ್ ಎಜುಕೇಷನ್ ಫೌಂಡೇಶನ್ ದ ಚೇತನ ಕಾರ್ಯಕ್ರಮ ಸಂಯೋಜನೆ ಮಲ್ತದಿತ್ತರು. ಕ್ರೈಲಾನ್ ಇಂಟರ್ನ್ಯಾಷನಲ್ ದ ಹೆಡ್ ಆಫ್ ಎಜುಕೇಷನ್ ದ ಸಾರ್ಜುನ್, ಬ್ಯೂಟಿ ಪ್ಲಾನೆಟ್ ದ ಜಗದೀಶ್ ಸೇರ್ನಂಚ ಪಾಕ ಜನ ಬ್ಯೂಟಿಷಿಯನ್ ನಕಲು ಕಾರ್ಯಕ್ರಮಟು ಪಾಲ್ದಿತ್ತುಂಡಿರು. ಚೇತನಾಸ್ ಎಜುಕೇಷನ್ ಫೌಂಡೇಶನ್ ಮತ್ತು ಬ್ಯೂಟಿ ಪ್ಲಾನೆಟ್ ವತಿಯಿಂದ ನಾವು ಕ್ರೈಲಾನ್ ಇದು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದೀವಿ. ನಮ್ಮ ಸೌತ್ ಆಫ್ರಿಕಾದಿಂದ ಟ್ರೈನರ್ ಬಂದಿದ್ದಾರೆ. ಸೊ ಬಹಳಷ್ಟು ಜನ ಬೆಂಗಳೂರು, ಬಳ್ಳಾರಿ ಮತ್ತು ಕುಂದಾಪುರ ಮತ್ತು ಉಡುಪಿ, ಕಾರ್ಕಳ ಬಹಳಷ್ಟು ದೂರದಿಂದ ಬಂದು ನಮ್ಮ ಕಾರ್ಯಕ್ರಮವನ್ನು ಬಹಳವಾಗಿ ಚಂದ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಈ ಪ್ರೋಗ್ರಾಮಿಗೆ ಇಷ್ಟು ಮಂದಿ ಈ ಏರ್ ಬ್ರಷ್ ಮೇಕಪ್ ಮತ್ತು ಈಗಿದು 4K ಡಿಜಿಟಲ್ ಮೇಕಪ್ಪನ್ನು ಕಲೀಲಿಕ್ಕೆ ಆಸಕ್ತಿ ವಹಿಸಿದ್ದು ಕಂಡು ಬಹಳಷ್ಟು ಖುಷಿಯಾಗಿದೆ. ಯಾಕೆ ನಮಗೆ ಇನ್ನೂ ಮುಂದೆ ನೆಕ್ಸ್ಟ್ ಇಯರ್ ಕೂಡ ಇವರ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳೋಣ ಅಂತೇಳಿ ನಮ್ಮಲ್ಲಿ ಕೂಡ ಒಂದು ಸ್ಫೂರ್ತಿ ಬಂದುಬಿಟ್ಟಿದೆ. Hi, I'm Louise van der Merwe, international makeup artist and trainer from South Africa, and I'm very honoured to be here in Mangalore with Chetnas Education Foundation, with their seminar that they're offering, with the new Cryolan Digital Complexion and 4K makeup. ನೀವು ಎಷ್ಟೇ ದೊಡ್ಡ ಮೇಕಪ್ ಆರ್ಟಿಸ್ಟ್ ಇದ್ರೇನೋ ಎವ್ರಿಬಡಿ ವಿಲ್ ಯೂಸ್ ಕ್ರಯೋಲನ್ ಫೌಂಡೇಶನ್ಸ್. ಬಟ್ ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ, ಫೇಸ್ಬುಕ್ನಲ್ಲಿ ನೋಡಿ, ನೋಬಡಿ ಟಾಕ್ಸ್ ಅಬೌಟ್ ದ ಲೇಟೆಸ್ಟ್ ಫೌಂಡೇಶನ್ ವಿಚ್ ಇಸ್ 4K ಡಿಜಿಟಲ್ ಕಂಪ್ಲೆಕ್ಷನ್. ಇಲ್ಲಿ ದ ಲೇಟೆಸ್ಟ್ ಎಜುಕೇಷನ್ ಹ್ಯಾಸ್ ಕಮ್ ಟು ಮ್ಯಾಂಗ್ಳೂರ್ via Chetana's Beauty Launch and Jagdish from Beauty Planet. So I think Mangaloreans are very gifted
And next ಈ ಫ್ಯೂಚರ್ನಲ್ಲಿ ಐ ಡೋಂಟ್ ವಾಂಟ್ ಎನಿಬಡಿ ಟು ಮಿಸ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಸೆಮಿನಾರ್ ಬಿಕಾಸ್ ಅದು ನಿಮ್ಮ ಪ್ರೊಫೈಲ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ವಿ ಆಲ್ಸೋ ಥ್ಯಾಂಕ್ ಹರ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಸೌತ್ ಆಫ್ರಿಕಾ, ಇಂಟರ್ನ್ಯಾಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಸೌತ್ ಆಫ್ರಿಕಾ ಟು ಗಿವ್ ಅಸ್ ದ ಲೇಟೆಸ್ಟ್ ಎಜುಕೇಷನ್ ಆನ್ ಕ್ರಯೋಲಿನ್. ಭರತನಾಟ್ಯಡು ವಿದೂಷಿ ಪದವಿ ಪಡೆತಿನ ದೀಕ್ಷಾ ವಿ 214 ಗಂಟೆ ಬುಡಂದೆ ಭರತನಾಟ್ಯ ಪ್ರದರ್ಶನ ಕೋರ್ದು ವಿಶ್ವ ದಾಖಲೆ ಮಲ್ಪೆರೆ ಸಜ್ಜಾತೆರು. ಆಗಸ್ಟ್ 21 ಒಡಿಪುದ ಅಜ್ಜರ ಕಾಡಿಡು ಈ ಪ್ರದರ್ಶನ ದಿಗೊಂದೆರು. ಭರತನಾಟ್ಯಡು ವಿದೂಷಿ ಪದವಿ ಪಡೆತಿನ ದೀಕ್ಷಾ ವಿ ಮಾಧ್ಯಮಲಿಗೆ ಮಾಹಿತಿ ಕೊರ್ದು 214 ಗಂಟೆ ಬುಡಂದೆ ಭರತನಾಟ್ಯ ಪ್ರದರ್ಶನ ಕೊರ್ದು ವಿಶ್ವ ದಾಖಲೆ ಮಲ್ಪೆರೆ ಸಜ್ಜಾಯಿನ ಬಗೆಟ್ಟು ತೆರಿಪಾಯಿರು. ಆಗಸ್ಟ್ 21 ಒಡಿಪು ಅಜ್ಜರಕಾಡ್ದ ಡಾಕ್ಟರ್ ಜಿ ಶಂಕರ್ ಮಹಿಳಾ ಪ್ರಥಮ ದರ್ಜೆ ಬೊಕ್ಕ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಭಾಂಗಣಡು ವಿಶ್ವ ದಾಖಲೆದ ಪ್ರದರ್ಶನ ಕೊರಿಯರೆ ಉಲ್ಲೆಂದು ಆರ್ಪಂಡೆರು. ಮಣಿಪಾಲದ ರತ್ನ ಸಂಜೀವ ಕಲಾಮಂಡಲದ ನಿಲೆಟ್ ನವರಸ ದೀಕ್ಷಾ ವೈಭವಂ ಪನ್ಪನ ಶೀರ್ಷಿಕೆದೊಟ್ಟುಗು ಈ ವಿಶ್ವ ದಾಖಲೆದ ಕಾರ್ಯಕ್ರಮ ನಡಪೆರೆ ಉಂಡು. ಇಡಮುಟ್ಟ ಈ ಕ್ಷೇತ್ರಡು ಎಂಚ ಸಾಧನೆ ಮಲ್ಪೊಡುಂದು ತಿಳುವಳಿಕೆ ಇಜ್ಜಾಂಡ್ ತಾನು ವಿದ್ವಾನ್ ಶ್ರೀಧರ ರಾವ್ ಶಿಷ್ಯೆ. ಭರತನಾಟ್ಯಡು ಉಮೇದಿತ್ತದ ಈ ಕಲೆಟ್ ವಿಶೇಷ ಸಾಧನೆ ಮಲ್ಪನ ಉದ್ದೇಶ ಹೊಂದುದಿಲ್ಲೆಂದು ವಿದೂಷಿ ದೀಕ್ಷಾ ವಿ ಪಂಡಿರು. ವಿದ್ವಾನ್ ಶ್ರೀಧರ್ ರಾವ್, ಉಷಾ ಹೆಬ್ಬಾರ್, ಅಶ್ವಿನಿ ಮಹೇಶ್ ಠಾಕೂರ್ ಈ ಪೊರ್ತುಡು ಒಟ್ಟಿಗಿದ್ದರು. ನನ್ನ ಗುರುಗಳು ವಿದ್ವಾನ್ ಶ್ರೀಧರ್ ಬನ್ನಂಜೆ ಅವರು. ಅವ್ರು ಹೇಳಿದರು, ವಿದ್ವತ್ ಆದ್ರ ಮೇಲೆ ನೀನು ಕಂಟಿನ್ಯೂ ಮಾಡ್ಕೊ ಏನು ಮಾಡೋದಿದ್ರು ಅಂತ. ಆವಾಗ ನನಗೆ ವಿದ್ವಾನ್ ಯಶವಂತ್ MG ಸರ್ 24 hours ಸಿಂಗಿಂಗಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನನಗೆ ತಿಳಿತು. ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವರು ನನಗೆ ಕ್ಲಿಯರಾಗಿ ಹೇಳಿದರು ಇದು ಹೀಗೀಗೆ ಮಾಡ್ಬೋದು ಅಂತ. ಸೊ ಆವಾಗಿಂದನೇ ತಯಾರಿ ಮಾಡ್ತಾ ಇದ್ದೇನೆ. ಈಗ ರಜೆ ಇರೋದ್ರಿಂದ ಈಗ ಅದನ್ನು ಮಾಡಬೇಕು ಅಂತ ಡೇಟ್ ಫಿಕ್ಸ್ ಮಾಡಿದ್ವಿ. ಬಟ್ ಅಂದರೆ ಈ ಫೀಲ್ಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದರಿಂದ ನಾವು ಮಾಜಿ ಶಾಸಕರಾದ ಮಾಜಿ MLA ಅವರಾದ ಕೆ ರಘುಪತಿ ಭಟ್ ಅವ್ರ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಮಾತಾಡಿದ್ವಿ. ಅವರು ನಮಗೆ ಐಡಿಯಾ ಕೊಟ್ಟರು. ರತ್ನ ಸಂಜೀವ ಕಲಾಮಂಡಲ ಅವರದ್ದು ನಮಗೆ ಗುರ್ತ ಮಾಡಿಸಿಕೊಟ್ರು. ಮಹೇಶ್ ಠಾಕೂರ್ ಸರ್ ಹಾಗೂ ಅವರ ವೈಫ್ ಕಲೆಯಲ್ಲಿ ತುಂಬ ಆಸಕ್ತಿ ಇರುವವರು. ಅವರು ಅದಕ್ಕೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈಗ ರತ್ನ ಸಂಜೀವ ಕಲಾಮಂಡಲ ಅವರ ಸಹಭಾಗಿತ್ವದಲ್ಲಿ ನಾವು ಈ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಒಡಿಪು ಜಿಲ್ಲೆಡು ಪುನಃ ಸಹಕಾರಿ ಸಂಸ್ಥೆಯಲ್ಲಿ 21 ಸಹಕಾರಿ ಸಂಸ್ಥೆಯಲ್ಲಿನ ಪೊಂಜೋನೊಕ್ಲಿ ನಡಪಾಂದುಲ್ಲೇರಿಂದ ಒಡಿಪು ಜಿಲ್ಲಾ ಸಹಕಾರ ಯೂನಿಯನ್ ಗುರ್ಕಾರ್ಯರು ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಪಂತಿರು. ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ 6 ಗುರ್ಕಾರ್ಮಿ ವಹಿಸಿದ ಪಾತಿರಿಯರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಒಡಿಪು ಜಿಲ್ಲಾ ಸಹಕಾರ ಯೂನಿಯನ್ ಬೊಕ್ಕ ಒಡಿಪು ಜಿಲ್ಲಾ ಸಹಕಾರ ಇಲಾಖೆದ ಒಟ್ಟು ಸೇರಿಗೆಡು ಒಡಿಪು ಜಿಲ್ಲೆದ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘುಲಿನ ಗುರ್ಕಾರ್ಯರು ಆಡಳಿತ ಮಂಡಳಿ ಸದಸ್ಯರು ಬೊಕ್ಕ ಮುಖ್ಯ ಕಾರ್ಯ ತೂವನ್ನ ಅಧಿಕಾರಿಗಳಿಗೆ ಆಡಳಿತ ತೂವನ್ನ ಬಗೆಟ್ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಒಡಿಪು ಲಿಕೋ ಬ್ಯಾಂಕ್ದ ಡೈಮಂಡ್ ಜುಬಿಲಿ ಸಭಾಂಗಣಡು ಐತಾರ ನಡೆತಂಡು. ಒಡಿಪು ನಗರಸಭೆ ಒತ್ತು ಗುರ್ಕಾರ್ದಿ ರಜನಿ ಹೆಬ್ಬಾರ್ ತರಬೇತಿ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಒಡಿಪು ಜಿಲ್ಲಾ ಸಹಕಾರ ಯೂನಿಯನ್ ಗುರ್ಕಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ ಗುರ್ಕಾರ್ಮೆ ವಹಿಸಿದ ಪಾತಿರದು. ಒಡಿಪು ಜಿಲ್ಲೆಡುಪ್ಪನ ಸಹಕಾರಿ ಸಂಸ್ಥೆಲೇಡು 21 ಸಹಕಾರಿ ಸಂಸ್ಥೆಲಿನ ಪೊಂಜೋನೊಕ್ಲೆ ನಡಪಾಂದುಲ್ಲೇರು. 705 ಸಹಕಾರಿ ಸಂಸ್ಥೆಲೇಡು ಇರುವೇರು ಪೊಂಜೋ ನಿರ್ದೇಶಕರು ಕಡ್ಡಾಯವಾದ ಉಪ್ಪುಡು. ಸಹಕಾರಿ ಸಂಸ್ಥೆ ಪನ್ಪುನವು ಖಾಸಗಿ ಸಂಸ್ಥೆ ಆಯ್ತು. ಒಂದೊಂಜಿ ಸರಕಾರಿ ಯಜಮಾನಿಕೆದ ಸಂಸ್ಥೆ. ನನ್ನದ ದಿನೊಕ್ಲಿಡ ಸಹಕಾರಿ ಕ್ಷೇತ್ರಡು ಮಾತ್ರ ದೇಶದ ಪಣವು ಬುಳಿಚಲು ಸಾಧ್ಯ ಪನ್ಪುನೇನು ಕೇಂದ್ರ ಬೊಕ್ಕ ರಾಜ್ಯದ ಜನಪ್ರತಿನಿಧಿಗಳು ಅರ್ಥಮಲ್ತೊಂದೆರಿಂದ ಪಂಡೇರು. ಲಯನ್ಸ್ ಜಿಲ್ಲಾ ಗವರ್ನರ್ ಸಪ್ನಾ ಸುರೇಶ್, ಸಹಕಾರ ಯೂನಿಯನ್ ನಿರ್ದೇಶಕರು ವೈ ಸುಧೀರ್ ಕುಮಾರ್, ಬಿದ್ರದ ಶ್ರೀ ಧವಳಾ ಕಾಲೇಜ್ದ ಸಹಾಯಕ ಪ್ರಾಧ್ಯಾಪಕರು ಸಂತೋಷ್ ಶೆಟ್ಟಿ ಮಲ್ಲಬಿನೆರಾದ ಪಾಲ್ದೆತ್ತೊಂಡೇರು. ಯೂನಿಯನ್ ಮುಖ್ಯ ಕಾರ್ಯತೂವನ್ನಾಧಿಕಾರಿ ಅನುಷಾ ಕೋಟ್ಯಾನ್ ಕಾರ್ಯಕ್ರಮ ಸುಧಾರಿಕೆ ಮಲ್ತೇರು. 750 ಸಹಕಾರಿ ಸಂಸ್ಥೆಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ 2 ಜನ ನಿರ್ದೇಶಕರು ಮಹಿಳೆ ಕಡ್ಡಾಯವಾಗಿ ಇದ್ದಾರೆ. ಗೊತ್ತಿದೆ ಇದೆಲ್ಲ ಕಡ್ಡಾಯವಾಗಿ 2 ಜನ ಇರಲೇಬೇಕು. ಇವತ್ತು ಪ್ರತಿಯೊಂದು ಸಹಕಾರಿ ಸಂಸ್ಥೆಯಲ್ಲಿ 2 ಜನ ಮಹಿಳೆಯರಿಗೆ ಕಾನೂನಿನಿಂದ ನಿರ್ದೇಶಕ ಸ್ಥಾನ ಇದೆ. ಇದು ಪಾಲನೆ ಮಾಡಲೇಬೇಕು. ಸಹಕಾರಿ ಕ್ಷೇತ್ರ ಎನ್ನುವುದು ಖಾಸಗಿ ಸಂಸ್ಥೆ ಅಲ್ಲ, ಸರ್ಕಾರಿ ಸ್ವಾಮ್ಯದ. ಇವತ್ತು ಸರ್ಕಾರದ ಆದೇಶಗಳನ್ನು ಸುತ್ತೋಲೆಗಳನ್ನು ನಾವು ಪಾಲನೆ ಮಾಡುವಂಥದ್ದು. ಇವತ್ತು ಅನೇಕ ಬದಲಾವಣೆಗಳಾಗ್ತವೆ. ಒಂದು ಸಂದರ್ಭದಲ್ಲಿ ಕೇಂದ್ರದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯ ಇರಲಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಇವತ್ತು
ಸಹಕಾರಿ ಕ್ಷೇತ್ರಕ್ಕೆ ಎಷ್ಟು ಮಾನ್ಯತೆ ಕೊಟ್ಟಿದ್ದಾರೆ ಅಂದರೆ, ಸಹಕಾರ ಸಚಿವರಾಯ ಕೇಂದ್ರದಲ್ಲಿ ಸ್ಥಾಪನೆ ಆಯಿತು. ಸಹಕಾರ ಸಚಿವರಾಗಿ ಇವತ್ತು ಅಮಿತ್ ಶಾ ಅವರು ಸಹಕಾರ ಸಚಿವರಾಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಬಂಟ್ವಾಳ ತಾಲೂಕದ ಸ್ಪಂದನ ಫ್ರೆಂಡ್ಸ್ ದೇವಸ್ಯ ಪಡೂರು ಒಂದೇ ತಾನೆಲೆಟ್ಟು 2ನೇ ವರ್ಷದ ಕೆಸರದ ಕಂಡುಡು ತುಳುವೆರೆಗೊಬ್ಬು ಶ್ರೀ ಕ್ಷೇತ್ರ ಪೆರಿಯಾರು ದೋಟ ಕಂಡುಡು ನಡೆತುಂಡು. ಬಂಟ್ವಾಳ ತಾಲೂಕದ ಸ್ಪಂದನ ಫ್ರೆಂಡ್ಸ್ ದೇವಸ್ಯ ಪಡೂರು ಒಂದೇ ತಾನೆಲೆಟ್ಟು 2ನೇ ವರ್ಷದ ಕೆಸರದ ಕಂಡುಡು ತುಳುವೆರೆಗೊಬ್ಬು ಶ್ರೀ ಕ್ಷೇತ್ರ ಪೆರಿಯಾರು ತೋಟ ಕಂಡುಡು ನಡೆತುಂಡು. ವಿಎಸ್ಎಸ್ ಬಂಟ್ವಾಳ ಒತ್ತು ಗುರ್ಕಾರ್ಯರ ಆದಿರಾಜ್ ಕೆ ಜೈನ್ ಗುರ್ಕಾರ್ಮೆ ವಹಿಸಿದ್ದರು. ಗಣೇಶ್ ಮಾಂಗಾಂಜೆ ಕೂಟದಕ್ಲೆಡ್ದು ಕಂಬಳದ ಎರುಕ್ಲಿನ ಕಂಡೊಗು ಜಪಡಾದ ಗೊಬ್ಬು ಸುರುವಾಂಡ್. ಸ್ಪಂದನ ಫ್ರೆಂಡ್ಸ್ ದೇವಸ್ಯ ಪಡೂರ್ದ ತಾಪಕ ಗುರ್ಕಾರ್ಯರು ಸಂಪತ್ ಎಸ್ ಅನಿಲ್, ಗುರ್ಕಾರ್ಯರು ರೋಹಿನಾಥ ನೂರ್ತಾಡಿ ಬೊಕ್ಕ ಪ್ರಧಾನ ಕಾರ್ಯಂತರು ದಿನೇಶ್ ಆಚಾರ್ಯ ಕೇದಿಗೆ ಈ ಪೊರ್ತುಡಿತ್ತರು. ಬೇತೆ ಬೇತೆ ವಲಯದ ನಾಯಕಿಯರು ಭಿನ್ನರಾದಿತ್ತರು. ಕೆಸರು ಕಂಡುಡು ಬೇತೆ ಬೇತೆ ಗೊಬ್ಬುಲೇನು ನಡಪಾಯಿರು. ವಿನಯ್ ಸಪಲ್ಯ ತೋಟ ಗುಬ್ಬುದ ಕಂಡ ಕೊಡ್ದಿತ್ತರು. ಪದ್ಮಾವತಿ ಕಾರ್ಯಕ್ರಮದ ಚಾವಡಿ ಒದಗಾದಿತ್ತರು. ಲೋಕೇಶ್ ಭಟ್ ಮಧ್ಯಾಹ್ನದ ವನಸ್ಥ ಅಟ್ಟಣೆ ಮಲ್ತದಿತ್ತರು. ಬೇತೆ ಬೇತೆ ಗೊಬ್ಬುಲೆಡ್ ಗೆಂದಿನ ಕ್ಲಿಗ್ ಇನಾಮ್ಲೇನು ಪಟ್ಟದು ಮೆಚ್ಚುಗೆ ತೆರಿಪಾಯಿರು. ಕೆಸರದ ಕಂಡದ ತುಳುವೆರೆ ಗೊಬ್ಬಲು ಲೋಕಲ್ ಗೊಬ್ಬು ದೊಟ್ಟಗೆ ಶುರುವಾಗುಂಡು ಅವಳು ಕೆಸರದ ಕಂಡಡು ಪಾಸ. ನಮ್ಮ ಸೇವೆಡು ತೃಪ್ತಿ ಪಡೆಯನೇನು ವ್ಯಕ್ತಪಡಿಸೋಣ ವ್ಯವಸ್ಥೆ ಇಂಜಿನ ಬಣ್ಣ ಗೊಬ್ಬು ಇನ್ನು ಯಾವ ಒಂದುಂಡು ದಯಪಂಡ ಸ್ಪಂದನ ಫ್ರೆಂಡ್ಸ್ ದಾಖಲು ಮಲ್ತನ ಜನ ಸಮಾಜ ಸೇವೆಗೆ ಆಗ್ಲೇ ತೃಪ್ತಿ ಉಂಡು. ಆ ತೃಪ್ತಿಯನ್ನು ವ್ಯಕ್ತಪಡಿಸೋಣ ಇಂಚ ಬಂಡ ಅಲ್ಲ ಇಂಚ ಮತ್ತೆ ನಿನ್ನೆ ಏತೋ ಜನ ನಮ್ಮ ಗೌರ್ಮೆಂಟ್ ಬೆಲೆಡ ರಿಟೈರ್ಡ್ ಬಂಡಲಿ ಅಜ್ಪೋರ್ಸೋಕ ನೆಟ್ ಅಜ್ಪೋರ್ಸೋದಕ್ಕಲ್ಲಿ ಸುಮಾರು ಜನ ಉಳ್ಳಿ ದಯಪಂಡ ಅಕ್ಕಲು ಪ್ರಾಯನು ಲೆಕ್ಕ ಪಾಡ್ದನ್ನೇ ಇಜ್ಜಿ ಈ ಕಂಡ ತೂನಗ ಈ ಚಾವಡಿ ಪದ್ಮಾವತಿ ಕಣ ಈ ಚಾವಡಿ ತೂನಗ ಅಗ್ಲೆ ಪ್ರಾಯದ ಮರತ್ತೆ ಹೋತು ಇತ್ತೆ ಜೋಕುಲ್ಲ ಪಸಿಯ ತಕ್ಕಲ್ಲ ಜೋಕುಲ್ಲ ಕಣೆ ಅದು ಇನ್ನು ಅದೇ ನಮ್ಮ ಮಾತ ಅನಿತ ಕಣ ಮಾತ ಭಾರಿ ಜನ ಪೂರ ಪುದರ್ ಗೊತ್ತಿದ್ದಾಗ್ಲೇಪನು ಮಾತೆಲ್ಲ ಪ್ರಾಯನು ಎಲ್ಲಿ ಮಲ್ಪನಂಚಿನ ಒಂಜಿ ವ್ಯವಸ್ಥೆ ಮಲ್ತಿತ್ತಂಡ ಅವು ಇನ್ನು ಸ್ಪಂದನ ಫ್ರೆಂಡ್ಸ್ ಇಡೆಗ್ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.